ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಬ್ಲೂ ಮೂನ್ ಬಾಟ್ಲಿ ಕಂಪನಿಯ ಆಕ್ಸಿಬ್ಲೂ ಆ್ಯಡೆಡ್ ಮಿನರಲ್ ವಾಟರ್ ಕಂಪನಿ ಈಗ ಕಳೆದ 7 ವರ್ಷಗಳಿಂದ ಗ್ರಾಹಕರಿಗೆ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡುತ್ತಾ ಜನಮನ್ನಣೆಯನ್ನು ಗಳಿಸ್ತಾ ಇದೆ. ಇದಕ್ಕೆ ಒಂದು ವಿಶೇಷವಾದಂತಹ ಒಂದು ಕಾರ್ಯಪಡೆಯನ್ನು ನಾವು ರೂಪಿಸಬೇಕು, ಎಲ್ಲ ಜನಗಳಿಗೆ ನಮ್ಮ ಈ ನೀರು ಮುಟ್ಟಿಸಬೇಕು ಎನ್ನುವಂತಹ ತಾಹತೈಕೆಯಿಂದ ಇವತ್ತು ನಾವು ಮಂಗಳೂರನ್ನು ಕೇಂದ್ರೀಕರಿಸಿ ಇವತ್ತು ನಾವು A1 ಟ್ರೇಡರ್ಸ್ ಡಿಸ್ಟ್ರಿಬ್ಯೂಟರ್ನವರ ಸಹಯೋಗದೊಂದಿಗೆ ನಾವು ಈ ಬ್ಲೂ ಮೂನ್ ಬಾಟ್ಲಿ ಕಂಪನಿಗ ಇವತ್ತು ನಾವು ಒಂದು ಕಚೇರಿಯನ್ನು ಮತ್ತು ಇಲ್ಲಿಯ ಒಂದು ಗೋಡನನ್ನು ತೆರೆದು ಎಲ್ಲರಿಗೂ ನೀರು ಸರಬರಾಜು ಮಾಡಲು ನಾವು ಮುತುವರ್ಜಿಯನ್ನು ವಹಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಾಲಯವನ್ನು ನಮ್ಮ ಈ ಬ್ಲೂ ಮೂನ್ ಬಾಟ್ಲಿಂಗ್ ಕಂಪನಿಯ ಡೈರೆಕ್ಟರ್ ಆಗಿರ್ತಕ್ಕಂಥ ರಹಮತುಲ್ಲಾ ಆಜಾದ್ರವರು ಈ ಒಂದು ಕಾರ್ಯಾಲಯವನ್ನು ಉದ್ಘಾಟಿಸಿದ್ದಾರೆ. ಅದೇ ರೀತಿ ನಮ್ಮ ಮಂಗಳೂರಿನ ಅಧಿಕೃತ ವಿತರಕರಾದಂತಹ BL ಅಹಮದ್ರವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಅದೇ ರೀತಿ ಬ್ಲೂ ಮೂನ್ ಕಂಪನಿಯ ನಮ್ಮ DI ಒಂದು ಕಂಪನಿ ಅಂತ ಅದರ ಒಬ್ಬ ನಮ್ಮೊಂದಿಗೆ ಸಹಕರಿಸ್ತಕ್ಕಂಥ ಸಾಲಿ ಬೇಕಾಲ ಉಸ್ತಾದ್ ಅವರ ಸುಪುತ್ರರು ನಮ್ಮೊಂದಿಗೆ ಇದ್ದಾರೆ. ಅದೇ ರೀತಿ ಒಬ್ಬ ಡಿಸೈನರ್ ಆಗಿರ್ತಕ್ಕಂಥ ಇಸ್ಮಾಯಿಲ್ ಕುತ್ತಾರ್ ಅವರಿದ್ದಾರೆ. A1 ಟ್ರೇಡರ್ಸಿನ ಪಾಲುದಾರರಾದಂತಹ ಅಶ್ರಫ್ರವರಿದ್ದಾರೆ, ಮರ್ಜೂಕ್ರವರಿದ್ದಾರೆ. ಇವರನ್ನೆಲ್ಲ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಗ್ರಾಹಕರಿಗೆ ನಮ್ಮ ಒಂದು ಸೇವೆಯನ್ನು 24 hours ಮಾಡಬೇಕು ಅನ್ನುವಂತಹ ಒಂದು ಹಂಬಲದಿಂದ ಈ 300 ml 500 ml 1 ಲೀಟರ್ 2 ಲೀಟರ್ 5 ಲೀಟರ್ 20 ಲೀಟರ್ ಅದರ ಜೊತೆಗೆ ಜ್ಯೂಸ್ ಆಕ್ಸಿಬ್ಲೂನ ಜ್ಯೂಸ್ ಸಹ ನಾವು ಈಗ ಇಲ್ಲಿ ಮಾರುಕಟ್ಟೆಗೆ ನಾವು ಕಳೆದ 4 ತಿಂಗಳುಗಳಿಂದ ನಾವು ಅದನ್ನು ಕೊಡ್ತಾ ಎಲ್ಲರ ಪ್ರೀತಿ ಪಾತ್ರಕ್ಕೆ ಭಾಜನರಾಗಿದ್ದೇವೆ. ಜ್ಯೂಸ್ ನಮ್ಮ ಮ್ಯಾಂಗೋ, ಆ್ಯಪಲ್, ಗುವಾ ಈಗ 3 ಫ್ಲವರಿಂದ ನಮ್ಮ ಈ ಒಂದು ಜ್ಯೂಸ್ ಸರಬರಾಜಾಗ್ತದೆ. ಮುಂದಿನ ದಿನಗಳಲ್ಲಿ 7-8 ಫ್ಲವರ್ಸನ್ನು ನಾವು ಕೊಟ್ಟು ನಮ್ಮ ಗ್ರಾಹಕರಿಗೆ ಅತ್ಯುತ್ತಮವಾದಂತಹ ಒಂದು ಸೇವೆಯನ್ನು ಮಾಡಲು ನಾವು ತಯಾರು ನಡೆಸ್ತಾ ಇದ್ದೇವೆ. ಎಲ್ಲರ ಸಹಕಾರವನ್ನು ನಾವು ಭಾವಿಸ್ತಾ ಇದ್ದೇವೆ. ಎಲ್ಲರೂ ನಮಗೆ ನಮ್ಮ ಈ ಸಂಸ್ಥೆಗೆ ಸಹಕಾರ ನೀಡಬೇಕು ಮಾತ್ರವಲ್ಲ, ಇದು ಅತ್ಯುತ್ತಮವಾದಂಥ ಸೇವಾ ಕೇಂದ್ರವಾಗಿ ನಾವು ರೂಪಿಸಲು ಎಲ್ಲ ಒಂದು ತಂತ್ರವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲರ ಸಹಕಾರ ನಾವು ಕೇಳುತ್ತಾ ನಮ್ಮ ರಹಮತುಲ್ಲಾರವರು ಒಂದು 2 ಶುಭ ನುಡಿಯನ್ನು ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ ನಾನು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಔಜ್ ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಆಕ್ಸಿಬ್ಲೂದ ಒಂದು ಘಟಕ, ನೀರಿನ ಘಟಕ ಇಲ್ಲಿ ನಮ್ಮದು ಮಂಗಳೂರಿನಲ್ಲಿ ಈಗ ಹೊಸದಾಗಿ ಸುಭಾಷ್ ನಗರ ರೋಡ್ನಲ್ಲಿ ಸುಭಾಷ್ ನಗರದಲ್ಲಿ ಉದ್ಘಾಟನೆಗೊಂಡಿದೆ. ಇವತ್ತು ಈ ಶುಭ ಸಂದರ್ಭದಲ್ಲಿ ಅಲ್ಲಾಹು ಇವರಿಗೆಲ್ಲರಿಗೂ ಶುಭ ಹಾರಿಸಲಿ, ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನಾನು ಮಾತನ್ನು ಮುಂದೆ. ಕಳೆದ ಹಲವು ವರ್ಷಗಳಿಂದ ಒಂದು ಅತ್ಯುತ್ತಮವಾದಂತಹ ಒಂದು ಕಂಪನಿಯಾಗಿ ಜನಮನ್ನಣೆಯನ್ನು ಗಳಿಸಿದಂಥ ಒಂದು ಸಂಸ್ಥೆಯಾಗಿದೆ. ಆಜಾದ್ ಮನ್ಸೂರ್ ಹಾಜಿ ಮತ್ತು ರಹಮತುಲ್ಲಾರವರು ಈ ಒಂದು ನೀರಿನ ಘಟಕವನ್ನು ಪ್ರಾರಂಭಿಸುವಾಗ ಜನಗಳಿಗೆ ಒಂದು ಅತ್ಯುತ್ತಮವಾದ ಸೇವೆ ಮಾಡಬೇಕು, ಜನಗಳು ಈ ನೀರನ್ನು ಕುಡಿದು
ಅವರೊಂದು ತೃಪ್ತಿ ಪಡಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಯಾವುದೇ ಫಲಾಪೇಕ್ಷೆ ಅಥವಾ ಇದರ ಲಾಭದಾಯಕವಾದಂಥ ಯಾವುದೇ ಒಂದು ಉದ್ದೇಶವನ್ನು ಇಟ್ಟುಕೊಳ್ಳದೆ ಅವರು ಒಂದು ಒಳ್ಳೆಯ ಸೇವೆ ಮಾಡಬೇಕು, ಅಲ್ಹಮ್ದುಲಿಲ್ಲಾ ಅಂತ ನೀರು ಕುಡಿದು ಒಂದು ಹೇಳಬೇಕು ಅಂತ ಆ ಒಂದು ಉದ್ದೇಶದಿಂದ ಈ ಒಂದು ಆಕ್ಸಿಬ್ಲೂವನ್ನು ಪ್ರಾರಂಭಿಸಿದ್ದರು. ಈಗ ನೂರಾರು ಯುವಕರಿಗೆ ಅಥವಾ ಸಾವಿರಾರು ಕುಟುಂಬಗಳಿಗೆ ಒಂದು ಆಶ್ರಯದಾತಕರಾಗಿದ್ದಾರೆ. ಎಲ್ಲರಿಗೂ ಈ ಒಂದು ಘಟಕದಿಂದ ಒಂದು ಎಷ್ಟೋ ಕುಟುಂಬಗಳು ಇವತ್ತು ಆ ಕುಟುಂಬಗಳಿಗೆ ಆಶ್ರಯದಾತಕರಾಗಿ, ಅದೇ ರೀತಿ ಅವರು ಕೊಡುಗೈ ದಾನಿಗಳಾಗಿ ಜನರ ಸಂತೃಪ್ತಿಯನ್ನು ಪಡೆದಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಆಜಾದ್ ಮನ್ಸೂರ್ ಹಾಜಿಯವರು ಎಷ್ಟೋ ಬಡ ಬಗ್ಗರಿಗೆ ದಾನವನ್ನು ನೀಡಿ ಅವರ ಮನವನ್ನು ತಣಿಸಿದ್ದಾರೆ. ಇಂಥ ಒಂದು ಈ ಒಂದು ಸಂಸ್ಥೆಯು ಈಗ ಆಕ್ಸಿಬ್ಲೂವಿನ ನೀರಿನ ಮೂಲಕ, ಅದು ಮಿನರಲ್ ವಾಟರ್, ಆ್ಯಡೆಡ್ ಮಿನರಲ್ ವಾಟರ್ ಸಿಗುವುದು ಕಡಿಮೆ, ಖನಿಜಯುಕ್ತ ನೀರು, ಇದು ಎಲ್ಲರಿಗೂ ಸಿಗುವಂಥ ರೂಪದಲ್ಲಿ ಇವತ್ತು ಮಂಗಳೂರು ಮತ್ತು ಕಾಸರಗೋಡು, ಕೇರಳದಾದ್ಯಂತ ಕಣ್ಣೂರು, ಕಾಂಜಂಗಾಡು, ಕ್ಯಾಲಿಕಟ್ನವರೆಗೂ ನಮ್ಮ ನೀರು ಸರಬರಾಜಾಗ್ತಿದೆ. ಉಡುಪಿ, ಭಟ್ಕಳ, ಸುಳ್ಯ, ಪುತ್ತೂರು ಇಂಥ ಎಲ್ಲ ಕಡೆ ಪ್ರಮುಖ ಕೇಂದ್ರಗಳಲ್ಲಿ ಆಕ್ಸಿಬ್ಲೂವನ್ನು ನಾವು ಕಾಣಬಹುದು. ಎಲ್ಲ ಈಗ ಹಲವಾರು ದೊಡ್ಡ ದೊಡ್ಡ ಆ್ಯಡೆಡ್ ಮಿನರಲ್ಸ್ ನೀರುಗಳಿಗೆ ಪೈಪೋಟಿಯನ್ನು ನೀಡತಕ್ಕಂತಹ ಒಂದು ಆಕ್ಸಿಬ್ಲೂ ಅನ್ನೋ ಟ್ರೇಡ್ ನಮಗೆ ಎಲ್ಲ ಕಡೆ ಈಗ ನಮಗೆ ಕಾಣಬಹುದು. ಇದಕ್ಕೆ ಕಾರಣ ನಮ್ಮ ಈ ಸಂಸ್ಥೆಯ ಮಾಲಕರ ಮತ್ತು ನೌಕರರಿರ್ತಕ್ಕಂತಹ ಒಂದು ಸಂಬಂಧ, ಅದೇ ರೀತಿ ಇದರಲ್ಲಿರ್ತಕ್ಕಂತಹ ನಮ್ಮ ಏಜೆಂಟ್ಗಳು ಅವರಿರ್ತಕ್ಕಂಥ ಆ ಸಂಬಂಧ ಅಷ್ಟು ಪ್ರೀತಿ ವಿಶ್ವಾಸದಿಂದ ಕೂಡಿದ್ದರಿಂದ ಈ ಒಂದು ಸಂಸ್ಥೆ ಇಷ್ಟು ಬೆಳೆಯಲು ಕಾರಣ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನು ನಮ್ಮೊಂದಿಗೆ ಮಾತಾಡೋ ಇಸ್ಮಾಯಿಲ್ ಕುತ್ತಾರ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯರೇ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕರಾವಳಿ ಪ್ರದೇಶದಲ್ಲಿ ಅತ್ಯಂತ ಪ್ರಖ್ಯಾತಿ ಹೊಂದಿರುವಂಥ ಒಂದು ನೀರು ಪೂರೈಕೆ ಸಂಸ್ಥೆಯಾಗಿದೆ ಆಕ್ಸಿಬ್ಲೂ. ಅದರ ಮಂಗಳೂರು ನಗರದ ವಿತರಣಾ ಹೊಸ ತಂಡ ಇವತ್ತು ಇಲ್ಲಿ ಆರಂಭಗೊಂಡಿದೆ. ಪ್ರಥಮವಾಗಿ ಹೊಸ ವರ್ಷದ ಈ ಒಂದು ಶುಭ ಗಳಿಗೆಯಲ್ಲಿ ಹೊಸ ಒಂದು ಉದ್ಯಮವನ್ನು ಸ್ಥಾಪಿಸಿದಂತಹ ಈ ಒಂದು ಹೊಸ ತಂಡಕ್ಕೆ ನಾನು ಎಲ್ಲ ವಿಧದ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ನೀರು ಅಂತ ಹೇಳಿದರೆ ಅದು ಪ್ರಕೃತಿಯ ಒಂದು ವರ. ಹಾಗಾಗಿ ಅದು ಕೇವಲ ನೀರಿನ ಪೂರೈಕೆ, ಅದು ಕೇವಲ ಒಂದು ವ್ಯವಹಾರ ಮಾತ್ರ ಅಲ್ಲ, ಒಂದು ಉತ್ತಮ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಈ ಉದ್ಯಮ ನಮ್ಮ ಸಣ್ಣ ಯುವಕರು ಆರಂಭ ಮಾಡಿದ್ದಾರೆ. ಅವರಿಗೆಲ್ಲ ರೀತಿಯ ಶುಭ ಹಾರೈಕೆಗಳನ್ನು ಹಾರೈಸ್ತಾ ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಾಲಾ ವಬರಕಾತು. ಆಜಾದ್ ಕಂಪನಿಯ ಒಂದು ಉತ್ತಮ ರೀತಿಯ ನೀರು ಅಂತ ಹೇಳ್ಬೋದು ಆಕ್ಸಿಬ್ಲೂ ಒಂದು ಬಿಸ್ಲರಿ ಥರನೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ಉಂಟು ಆಕ್ಸಿಬ್ಲೂ. ಈ ಮುಂಚೆ ಮಂಗಳೂರು, ಕೇರಳ ಆಲ್ಮೋಸ್ಟ್ ಅಲ್ಲಿ ಆಕ್ಸಿಬ್ಲೂ ನಡೀತಿತ್ತು. ಈಗ ನಾವು ತೆಕ್ಕೊಂಡು ಯಾವ ರೀತಿ ಮಾಡ್ತಿದ್ದೇವೆ ಅಂದರೆ ಆಲ್ ಓವರ್ ಕರ್ನಾಟಕ ಇದನ್ನು ಪ್ರಸಿದ್ಧಿ ಮಾಡಬೇಕೆಂದು ನಮ್ಮ ಆಶಯ. ಈ ಮುಂಚೆ ಅಬೂಬಕರ್ ಸರ್ ಅವರು ಇದರ ಮಾರ್ಕೆಟಿಂಗ್ ಎಲ್ಲ ನೋಡ್ತಾಯಿದ್ರು. ಟೋಟಲಿಯಾಗಿ ಮಾರ್ಕೆಟಿಂಗ್ ಆಗಲಿ, ಫೈನಾನ್ಸ್ ಎಲ್ಲ ಅಬೂಬಕರ್ ಸರ್ ಅವರು ನೋಡ್ತಾಯಿದ್ರು. ಇದನ್ನು ಈಗ ಸ್ಥಳಾಂತರವಾಗಿ ನಮಗೆ ಈ ಮಾರ್ಕೆಟಿಂಗನ್ನು ಬಿಟ್ಟುಕೊಟ್ಟಿದ್ದಾರೆ. ನಾವು ಕೂಡ ಇದರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೇವೆ. ಗೂಗಲಲ್ಲಿ ಆಗಲಿ ಕೆಲವು ಕಡೆ ಆಕ್ಸಿಬ್ಲೂ ಅಂದರೆ ಯಾವ ರೀತಿ ಉಂಟು, ಏನು ನೀರು ಅಂದರೆ ಮನುಷ್ಯರಿಗೆ ಬೇಕೇ ಬೇಕು. ನೀರಿಲ್ಲದೆ ಮನುಷ್ಯ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಖನಿಜಯುಕ್ತ ನೀರು ಅಂದರೆ ಮನುಷ್ಯನ ದೇಹಕ್ಕೆ ಅಷ್ಟೇ ಇಂಪಾರ್ಟೆಂಟ್. ನೀರು ಮನುಷ್ಯನಿಗೆ ಒಂದು ಆಹಾರ, ನೀರು, ಗುಣ, ಈ ಮೂರರಲ್ಲಿ ನೀರು ಎರಡನೆಯದು ಬರ್ತದೆ. ಆದ್ದರಿಂದಾಗಿ ನೀರು ತುಂಬ ಉಪಯುಕ್ತ ಆಗ್ತದೆ. ಹಿಂದೆ ಆಜಾದ್ ಟ್ರಸ್ಟಿಂದ ಕೆಲವು ಕಡೆಯಲ್ಲಿ ಸಹಾಯವನ್ನು ನಾವು ಮಾಡಿದ್ದು ಕೇಳ್ಬೋದು. ಅದೇ ರೀತಿ ಈ ನೆಕ್ಸ್ಟ್ ಇದರ ಮತ್ತೆಯೂ ಸಹಾಯವು ಬರ್ತದೆ. ಮತ್ತೇನೆಂದರೆ ನಮ್ಮ ಕಡೆಯಿಂದ ಅವರಿಗೆ ಎಲ್ಲ ರೀತಿಯ ಸಪೋರ್ಟನ್ನು ನಾವು ಕೊಡ್ತೇವೆ, ಅದು ಕನ್ಫರ್ಮ್ ಆಗಿ ಇರ್ತದೆ. ಮತ್ತು ಇದನ್ನು ಇನ್ನಷ್ಟು ಬೆಳೆಸ್ತೇವೆ ಅಂತ ನಾವು ಹೇಳ್ತೇವೆ. ಮತ್ತು ಕರ್ನಾಟಕದ ಎಲ್ಲ ಜನರು ನಮಗೆ ಶುಭ ಹಾರೈಸಬೇಕು. ಮತ್ತು ಇದಕ್ಕೆ ಪೂರ್ತಿಯಾಗಿ ನೀವು ಕೊಟ್ಟ ಸಪೋರ್ಟ್, ಬೇರೆ ಯಾರೂ ಅಲ್ಲ, ನಿಮ್ಮ ಸಪೋರ್ಟ್ ನಮಗೆ ಬೇಕು ಅಂತ ಹೇಳ್ತಿದ್ದೇನೆ. ಮತ್ತು ಇಲ್ಲಿ ಬಂದವರಿಗೆ ಎಲ್ಲರಿಗೂ ನನ್ನ ಒಂದೇ ಮಾತಲ್ಲಿ ಧನ್ಯವಾದ ತಿಳಿಸ್ತಿದ್ದೇನೆ. ಈ ಸಂಸ್ಥೆಯ
ಡೈನಾಮಿಕ್ ಡೈರೆಕ್ಟರ್ ಆಗಿರ್ತಕ್ಕಂಥ ರಹಮತುಲ್ಲರವರು ಈ ಸಂಸ್ಥೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ನಮ್ಮೊಂದಿಗೆ ಸ್ಪಂದಿಸ್ತಕ್ಕಂತಹ BL ಹಾಮದ್ರವರಿಗೆ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಬೋಲಾರ ಬಂದರು ಧಕ್ಕೆ ಕಡೆ ಎಲ್ಲ ಕಡೆ ಅತಿ ಶೀಘ್ರದಲ್ಲಿ ಕೊಂಡೋಗಿ ರಾತ್ರಿ ಹಗಲೆನ್ನದೇ ಸೇವೆ ಮಾಡ್ತಕ್ಕಂಥ ಇಮ್ತಿಯಾಜ್ ಬೋಲಾರ್ ನಮ್ಮೊಂದಿಗೆ ಆದಿತ್ಯವಾರ ಸಹ ಎಡೆಬಿಡದೆ ನಮ್ಮ ಈ ನೀರನ್ನು ಸರಬರಾಜು ಮಾಡ್ತಕ್ಕಂಥ ಒಬ್ಬ ಅತ್ಯುತ್ತಮವಾದಂಥ ಒಬ್ಬ ನಮ್ಮ ಇದರ ಈ ಒಂದು ಆಕ್ಸಿಬ್ಲೂನ ಒಬ್ಬ ಕೇಂದ್ರ ಬಿಂದು ಅಥವಾ ಒಂದು ಅವ ಯಾವ ಸಂದರ್ಭದಲ್ಲೂ ನಾವು ಹೇಳಿದ ಕೂಡಲೇ ಆ ಸ್ಥಳಕ್ಕೆ ಹೋಗಿ ದೌಡಾಯಿಸಿ ಅದು ಸ್ಕೂಟರಾಗಲಿ ಕಾರಲ್ಲಾಗಲಿ ಅಥವಾ ಯಾವುದರಲ್ಲಿ ಅದನ್ನು ಕೊಂಡೋಗಿ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಇಮ್ತಿಯಾಜ್ BL ಅಹಮದ್ರವರು ಹೇಗೆ ಒಂದು ಹೃದಯ ಭಾಗದಲ್ಲಿ ಹಂಪನಕಟ್ಟೆ ಹೃದಯ ಭಾಗದಲ್ಲಿ ಕಾರ್ಯಾಚರಿಸ್ತಾರೋ ಅದೇ ರೀತಿ ಎಲ್ಲ ಕಡೆ ಕೊಂಡೋಗಿ ನಮ್ಮ ಆಕ್ಸಿಬುಲನ್ನು ಪ್ರಚಾರ ಮಾಡ್ತಿರ್ತಕ್ಕಂಥ ಒಬ್ಬ ಇಮ್ತಿಯಾಜ್ ಬೋಲರ್ ಅವರಿಗೆ ನಮ್ಮ ಇದರ ಡೈನಾಮಿಕ್ ಚೇರ್ಮನ್ ನಮ್ಮ ರಹಮತುಲ್ಲರವರು ಒಂದು ಕಿರು ಕಾಣಿಕೆಯನ್ನು ಕೊಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ.